ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಹುಳಿಯಾರ್ ರಸ್ತೆಯ ಅಗಲೀಕರಣದ ಕಾಮಗಾರಿ ನಡೆಸುತ್ತಿದ್ದು, ಕಾಮಗಾರಿಗಾಗಿ ಇಲ್ಲಿ ವಾಸವಿದ್ದ ನಾಗರಿಕರ ಮನೆಗಳನ್ನು ಧ್ವಂಸ ಮಾಡಲಾಗಿದ್ದು, ಆದರೆ ಯಾವುದೇ ಪರಿಹಾರ ನೀಡದೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸದ ಹಿನ್ನೆಲೆಯಲ್ಲಿ ಜನರು ಬೀದಿ ಪಾಲಾಗಿದ್ದಾರೆ. ನಮ್ಮ ಮನೆಗಳನ್ನು ಧ್ವಂಸ ಮಾಡಲಾಗಿದೆ, ಆದರೆ ನಮಗೆ ಯಾವುದೇ ಪರಿಹಾರ ನೀಡಲಾಗಿಲ್ಲ. ದಿನನಿತ್ಯ ಕೂಲಿಯನ್ನು ನಂಬಿಕೊಂಡು ಜೀವನ ಮಾಡುತ್ತಿದ್ದೇವೆ, ಆದರೆ ಇದೀಗ ಇರುವ ಮನೆಯನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದೇವೆ ಎಂದು ನಮ್ಮ ತುಮಕೂರು ಜೊತೆಗೆ ನಾಗರಿಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಆದೇಶದಂತೆ ಅಳತೆ ಮಾಡದೆ ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ತೋಚಿದಂತೆ ಅಳತೆ ಮಾಡುವ ಮೂಲಕ ಜನರಿಗೆ ಮೋಸ ಮಾಡಿದ್ದಾರೆ. ವಾರ್ಡ್ ನಂಬರ್ 28ರಲ್ಲಿನ ವಾರ್ಡ್ ನಗರಸಭೆ ಸದಸ್ಯರು ಸಹ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಹಾಗೂ ನಮಗೆ ವಾರ್ಡ್ ನಗರಸಭೆ ಸದಸ್ಯರು ಯಾರು ಅನ್ನೋದು ಸಹ ನಮಗೆ ಗೊತ್ತಿಲ್ಲ ಎಂದು ಜನರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಡೆಯುತ್ತಿರುವ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯೂ ಇದ್ದು, ಶಾಲೆಯ ಮುಂಭಾಗವನ್ನು ಅಗೆದು ಹಾಗೆಯೇ ಬಿಡಲಾಗಿದೆ. ಶಾಲೆಗೆ ವಿದ್ಯಾರ್ಥಿಗಳು ಹೇಗೆ ಹೋಗುವುದು ಎಂದು ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆಯಾದರೆ ಅಧಿಕಾರಿಗಳು ಮತ್ತು ಸರ್ಕಾರವೇ ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನು ಆಲಿಸಬೇಕು, ಬೀದಿ ಪಾಲಾಗಿರುವ ಜನರಿಗೆ ಸರ್ಕಾರ ಮೂಲಭೂತ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಗೊತ್ತಿಲ್ಲ, ಆದ್ರೆ ಬಡವ್ರ ಬಗ್ಗೆ ಇವತ್ತನ್ನೇ ವಿಷ ಕುಡಿಯಂತ ಪರಿಸ್ಥಿತಿ ಬಂದೈತೆ ನಮಗೆ. ನಾವೇನ್ ಮಾಡ್ಬೇಕು? ಯಾರನ್ನ ಕೇಳ್ಬೇಕು? ನಾವು ಹೋಗಿ ಆ ಕಡೆ 35 ತಗೊಂಡಾರೆ, ಈ ಕಡೆ 40 ತಗೊಂಡಾರೆ. ಇರೋರು ಏನಿಲ್ಲ, ದುಡ್ಡು ಕೊಟ್ಬಿಟ್ರೆ ಅವ್ರ ಮುಚ್ಚಕೊಂಡು ಹೋಗೋದು, ದುಡ್ಡು ಕೊಡ್ದಿದ್ರೆ ಬಿಟ್ಟೋಗೋದು. ಎಲ್ಲಿ ಹೋಗ್ಬೇಕು? ಆ ಕಡೆ ಇವಾಗ ರೋಡ್ ತೆಗ್ದಿದ್ದಾರೆ, ಇಷ್ಟೊಂದು ಗುಂಡಿ ಇಕ್ಕಿದ್ದಾರೆ. ಆ ಕಡೆ ಪೆಟ್ರೋಲ್ ಬಂಕ್ ನಾಗೆ ಒಂದ್ ಮುಚ್ಚಿದ್ರು, ಒಂದ್ ಓಪನ್ ಬಿಟ್ರು. ಈ ಕಡೆ ಎಲ್ಲ ಲೈನ್ ತೆಗ್ದೋಗಿದ್ದಾರೆ. ಊರಗ್ಲಾರು ನಮ್ ಸಮಸ್ಯೆ ಕೇಳಲ್ಲ, ಮುನ್ಸಿಪಾಲ್ಟಿಗೂ ಕೇಳಲ್ಲ, MLA ಕೇಳಲ್ಲ. ನಾವ್ ಯಾರ ಹತ್ರ ಹೇಳ್ಕೋಬೇಕು? ಕೌನ್ಸಿಲರ್ ಮನ್ ಮೊದ್ಲಿಗೆ ಇಲ್ಲ, ನೋಡೇ ಇಲ್ಲ. ಕೌನ್ಸಿಲರ್ ನಾವು ನೋಡೇ ಇಲ್ಲ. ಸರ್, ಇವತ್ತು ನಾವು ನಿಂತಿದ್ದೀವಿ, ನನ್ನಂತ ಪರದೇಶಿ ನಾನು ಎಲ್ಲಿಗೆ ಹೋಗ್ಲಿ? ಅಲ್ಲ, ನೀವು ವಾರ್ಡ್ ಕೌನ್ಸಿಲರ್ ನೀವು ಹೇಳಿಲ್ವಾ? ಕೌನ್ಸಿಲರ್ಗಳಿಗೆ ಎಲ್ಲರೂ ಇಲ್ಲ, ತೆಗಿಲೇಬೇಕು. ನೀವು ಮನೆ ತೆಗೀರಿ, ಸಾಮಾನು ಹೊರಗೆ ಇಟ್ಕೊಳ್ರಿ, ಪಕ್ಕದಾಗ ಇಟ್ಕೊಳ್ರಿ. ನಾವೇನು ಮಾಡೋಕ್ಕಾಗಲ್ಲ, ನೀವೆಲ್ಲರೂ ಮನೆ ಹುಡ್ಕೊಂಡು ಹೋಗ್ರಿ. ನಾವಿದು ತೆಗಿತಾ ಇದ್ದೀವಿ, ನಿಮ್ಮ ಮನೆ ಪೂರ್ತಿ ಇದಾಗುತ್ತೆ, ಹೋಗ್ರಿ, ನೀವು ಇಲ್ಲಿ ಇರಬೇಡ್ರಿ ಅಂತ ಇದ್ದಾರೆ. ಮತ್ತೆ ಈಗ ಅಳತೆಯಲ್ಲಿ ವಿಳಂಬ ಬರ್ತಿದೆಯಲ್ಲ? ಸರ್, ಮತ್ತೆ ನಿಮಗೆ ನೀವು ತೆಗೀರಿ, ಒಂದೊಂದು ಎಲ್ಲರೂ ಸೈಟ್ ಕೊಡಿಸ್ತೀವಿ ಅಂತ. ಒಂದು ಸೈಟ್ ಇತ್ತು, ಒಂದು ಏನು ವ್ಯವಸ್ಥೆನೂ ಇಲ್ಲ, ನಮಗೆ ಏನೂ ಇಲ್ಲ. ಸುಮ್ಮನೆ ಏಕಾಏಕಿ ಒಂದು ಅರ್ಧ ಗಂಟೆನೂ ಟೈಮ್ ಕೊಡಲಿಲ್ಲ. ಯಾಕೆ ಅವರು ಕಂದಾಯ ಕಟ್ತಾರೆ, ಕಂದಾಯ ಕಟ್ಟಕ್ಕೆ ಅವ್ರೆಲ್ಲ ಮಾಡ್ಕೊಟ್ಟವ್ರೆ. ನಾವು ಕೂಲಿ ಕಾರ್ಮಿಕರಲ್ಲ, ನಮಗೆ ಕಂದಾಯ ಕಟ್ಟಂಗಿಲ್ಲ. ಪುಕ್ಷೇಡಿ ಜಾಗ ಅಂತ ಹೆಂಗ್ ಬೇಕಂದ್ರೆ ಹೊಡಿತಾರೆ. ಅವ್ರು ಹೆಂಗ್ ಬೇಕಾದ್ರೂ ಮಾಡ್ಬೋದು, ಯಾಕೆ ಅವ್ರು ದುಡ್ಡು ಕೊಡ್ತಾರೆ, ಸ್ಟೇ. ನಮಗೆ ಇರೋ ಜಾಗಕ್ಕೆ ಏನೇನು ಇಲ್ಲ. ನಮ್ ತೆಗೆ ಸ್ಟೇ ತರಬೇಕು? ನಾವು ಇರೋದೇ ಫುಟ್ಪಾತ್ನಾಗೆ ಏನ್ ತೆಗಿಯನಪ್ಪ? ನಾವು ಸ್ಟೇ ತರಕ್ ನಮ್ ಕೈಲಿ ಆಗುತ್ತಾ? ಬಿಟ್ಟು ಹೋಗ್ತಾರೆ. ಅನುಕೂಲ ಐತಿ. ಎಲ್ಲ ಇರೋರೆಲ್ಲ ಕೋಟೆ ಬರ್ರೆ, ಯಾರು ರೂಪಾಯಿ 8 ಅಡಿಗೆ ಭಿಕ್ಷೆ ಬೇಡ. ನಾವೆಲ್ಲ ತಿರ್ಕೊಂಡ್ ತಿಂಬಾರ. 8 ಗಂಟೆಗೆ ಕೂಲಿ ಬಂದಿರ, ಅವತ್ತಿನ ಕೂಲಿಲ್ಲ. ನಮ್ಮನ್ನು ಅವ್ರನ್ನ ಯಾರು ಹೆಂಗದಾರೆ ಒಳ ಕುಕ್ಕಂತಾರೆ. ಹಂಗೂ ಏನಾರ ಬಂದ್ರೆ ಕೂಲಿ ಕಾರ್ಮಿಕರು ಹೆಚ್ಚಾಗ್ತಾರೆ. ಅವರು ಆಳಿಕೆ. ಸರ್, ಇದು 1ರಿಂದ 7ನೇ ತರಗತಿ ಶಾಲೆ. ರಸ್ತೆ ದುರಸ್ತಿ ನಡೀತಿದೆ. ಇಲ್ಲಿ ಗುಂಡಿ ತೆಗೆದು ಸುಮಾರು ಒಂದು 15 ದಿವಸ ಆಗಿದೆ ಸರ್, ಇನ್ನೂ ಏನು ದುರಸ್ತಿ ಮಾಡಿಲ್ಲ. ಇಲ್ಲಿ ಸ್ಕೂಲಿಗೆ ಬರ್ಬೇಕಾದ್ರೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಿದೆ. ಬಿದ್ದರೆ ಯಾರು ದಾರಿ ಇಲ್ಲ. ಇಲ್ಲಿ ಸುಮಾರು ಒಂದು 15 ದಿವಸ ಆಗಿದೆ ಕಾಮಗಾರಿ ಸ್ಟಾರ್ಟ್ ಆಗಿ. ಮೈದಾನ ಆಟ ಆಡೋಕೆ ಮೈದಾನ ಇಲ್ಲ, ಬರೋಕ್ಕೆ ದಾರಿ ಇಲ್ಲ ಸರ್. ಒಳಗಡೆ ಇಲ್ಲಿ ನೋಡ್ತಿರ್ಬೋದು ನೀವು, ಬರೋಕ್ಕೆ ದಾರಿ ಇಲ್ಲ. ಯಾರು ಬಿದ್ದರೆ ಯಾರು ಹೊಣೆ ಆಗ್ಬೇಕು? ಮಕ್ಕಳ ಪ್ರಾಣಕ್ಕೆ ಯಾಕೆ ಜವಾಬ್ದಾರಿ? ಕಾಂಟ್ರಾಕ್ಟರ್ ಜವಾಬ್ದಾರಿ ಆಗ್ತಾರೆ, ಸರ್ಕಾರ ಜವಾಬ್ದಾರಿ ಆಗುತ್ತಾ? ಯಾಕೆ ಜನಪ್ರತಿನಿಧಿಗಳು ಜವಾಬ್ದಾರಿ ಆಗ್ತಾರೆ? ನೋಡಿ ಸರ್, ನೀವು ಇಷ್ಟೊಂದು ಜಾಗದಲ್ಲಿ ಯಾರನ್ನ ಮಕ್ಕಳು ಬಿದ್ದರೆ ಗೊತ್ತಾಗಲ್ಲ. ವೆಹಿಕಲ್ ಇಲ್ಲಿ ಅಡ್ಡಾಡ್ತಿರ್ತವೆ, ಆಕ್ಸಿಡೆಂಟ್ ಆದರೂ ಗೊತ್ತಾಗಲ್ಲ. ಕಾಂಪೌಂಡ್ ದುರಸ್ತಿನ ಕಾಂಪೌಂಡು ಬೀಳಿಸಿದ್ದಾರೆ. ಕಾಂಪೌಂಡ್ ಬಿದ್ದೋಂಗಿದೆ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದ್ರು ಯಾರು ಇಲ್ಲಿ ಅದು ಗಮನ ಹರಿಸ್ತಿಲ್ಲ. ಗುಂಡಿ ಹೊಡಿತಾರೆ, ಹೋಗ್ತಾರೆ, ಬಿಟ್ಟರೆ ಏನು ಕೆಲಸ ಆಗ್ತಿಲ್ಲ ಸರ್ ಇಲ್ಲಿ. ಅಲ್ಲ, ಸಂಬಂಧಪಟ್ಟ ಶಾಸಕರ ಸ್ಥಳೀಯರು ಯಾವ ಶಾಸಕರು ಬಂದಿಲ್ಲ, ಏನು ಮಾಡಿಲ್ಲ. ಅವ್ರು ಬರ್ತಾರೆ, ಹೇಳ್ತಾರೆ ಜಲ್ದಿ ಮುಗಿಸ್ರಿ ಅಂತ ಹೇಳ್ತಾರೆ, ಹೋಗ್ತಾರೆ, ಬಿಟ್ಟರೆ ಬೇರೆ ಏನು ಮಾಡ್ತಿಲ್ಲ.
ಅಷ್ಟೇ ಸರ್ ಆಗ್ತಿರೋದು ಇಲ್ಲಿ. ನೀವು ಸರ್ ಇಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ರೆ ಅರ್ಜೆಂಟ್ ಜಲ್ದಿ ಮಾಡ್ರಿ ಅಂತ ಹೇಳಿದಾರೆ, ಅವರು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟರೆ ಬೇರೆ ಏನು ಪ್ರಯೋಜನ ಆಗ್ತಿಲ್ಲ. ಕಮ್ಮಿ ತಗೊಂಡಿದ್ದಾರೆ ಈ ಕಡೆ, ಆ ಕಡೆ ಕಮ್ಮಿ ತಗೊಂಡಿದ್ದಾರೆ, ಈ ಕಡೆ ಜಾಸ್ತಿ ತಗೊಂಡಿದ್ದಾರೆ ಸರ್. ಯಾಕೆ ಗೊತ್ತಿಲ್ಲ ಸರ್, ಅವರೇ ಹೇಳ್ಬೇಕು ಅದಕ್ಕೆ ಆನ್ಸರ್. ಕಮ್ಮಿ ತಗೊಂಡಿದ್ದಾರೆ ಯಾಕಂದ್ರೆ ಆ ಕಡೆ ಜಾಸ್ತಿ ಗೋಡನ್ಗಳಿದ್ದಾವೆ, ನಾವು ಈ ಕಡೆ ಯಾರೋ ಬಡಪಾಯಿಗಳಿದ್ದೀವಿ ನಾವು. ನಮ್ಮನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವರೆಲ್ಲ ಹೇಳ್ತಾರೆ ಕೇಳ್ತಾರೆ, ಕೋರ್ಟ್ ಇದ್ದಷ್ಟು ಯಾರು ತರ್ತಾರೆ, ನಡೀತೈತೆ. ನಾವು ಯಾರು ತರಂಗಿದ್ದೀವಿ, ನಮ್ಮ ಹೆಸರನ್ನ ಏನು ಎತ್ತರಕ್ಕೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.